ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ನೋಡಿ, ಇವತ್ತು ಪಾರಿಜಾತ ಮಾಲೆ ಕಟ್ಟಿ ಕೊಟ್ಟಿದ್ದೆ, ಅದನ್ನ ಕೃಷ್ಣ ಹಾಕ್ಕೊಂಡಿದ್ದಾನೆ ನೋಡ್ಬೋದು. ನಿನ್ನೆ ಕೂಡ ಹಾಕ್ಕೊಂಡಿದ್ದ. ತುಂಬಾ ಖುಷಿಯಾಗತ್ತೆ, ನಮ್ಮ ಕೈಯಲ್ಲಿ ಆಗಿದ್ದನ್ನು ದೇವ್ರು ಆ ಸೇವೆ ಅಂತ ತಗೊಳ್ತಾನಲ್ವ ಅಂತಂದ್ಬಿಟ್ಟು. ನಮ್ಮ ಮನೆಯಲ್ಲಿ ಜಾಮ್ ಅಂತ, ನಾವು ಇದಕ್ಕೆ ಜಾಮ್ ಹಣ್ಣು ಅಂತೀವಿ. ನಾವು ಇದಕ್ಕೆ ಜಾಮು, ಜಮುನೆರಳೆ, ಪನ್ನೆರಳೆ ಈ ಥರ 3 ಗಿಡಗಳಿರ್ತವೆ, ನೋಡ್ಬೋದು. ಆಗಿದೆ ನಮ್ಮ ಮನೆಯಲ್ಲಿ, ನೋಡ್ಬೋದು ನೀವಿಲ್ಲಿ. ಸಿಹಿ ಸಿಹಿಯಾಗಿ ಈ ಬೇಸಿಗೆಗೆ ಹೇಳಿ ಮಾಡಿಸಿದಂತಹ ಫ್ರೂಟ್ಸ್ ಇದು. ಗಿಡ ತುಂಬ ಆಗಿದೆ, ನೋಡ್ಬೋದಲ್ಲಿ. ಆನಂತರ ಮೊನ್ನೆ ನಮ್ಮ ಅತ್ತೆದು ಮಂಗಳವಾರದ ಮಾಸಿಕ ನಡೆದಿತ್ತು, ಅದರ ಅಡುಗೆಗೆ ಏನೇನು ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಅನ್ನ, ಕಡುಬು, ನೈವೇದ್ಯ ಈ ಥರ ಎಲ್ಲ ಮಾಡಿದ್ದೀನಿ, ನೋಡ್ಕೋತಾ ಬರೋಣ ಒಂದೊಂದೇ. ಎಲ್ಲ ಲಿಸ್ಟನ್ನು ಕೊಟ್ಟಿದ್ದೀನಿ, ನೋಡ್ಬೋದು. ಫಸ್ಟು ಒಲೆ ಉರಿ ಹಚ್ಚಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಒಂದು ಕಡೆ ಮೇಲಿಂದ ಕಡಲೆಬೇಳೆ, ಕೆಳಗಡೆಯಿಂದ ತೊಗರಿಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ. ಆನಂತರ ಪಲ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗೋಧಿ ಕಡಿ ಉಪ್ಪಿಟ್ಟಿಗೆ, ಇನ್ನು ಉಪ್ಪಿಟ್ಟಿಗೆ ಬೇಕಾದಂಥ ತರಕಾರಿಗಳು. ಆಮೇಲೆ ಕಾಯಿ ಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ, ನೋಡ್ಬೋದು. ಇದು ಚಟ್ನಿದ್ದು, ಒಂದೆಲಗದ ಚಟ್ನಿ. ಇದು ಕಡುಬಿಗೆ ರೆಡಿ ಮಾಡಿಟ್ಟಿದ್ದೀನಿ, ನೋಡ್ಬೋದು. ಆನಂತರ ನೋಡಿ, ಈಗ ಫಸ್ಟಿಗೆ ಏನು ಗೊತ್ತಾ, ಬೆಳಗ್ಗೆದ್ದು ಗೋಧಿ ಕಡಿದು ಉಪ್ಪಿಟ್ಟು ಮಾಡಿದ್ದೆ, ಅದರದ್ದು ತಿಂಡಿ ನೋಡೋಣ. ಫಸ್ಟು ಸೌತೆನ ಹಚ್ಚಿಟ್ಕೊಂಡು ಫಸ್ಟ್ ರೆಡಿ ಮಾಡ್ಕೊಂಡಿಲ್ಲ. ಸೌತೆ ಬೋಳು ಹುಳಿಗೆ ನಾನು ಕಟ್ ಮಾಡ್ಕೊಳ್ಳೋಕ್ಕೆ ನೋಡ್ಬೋದು ನೀವಿಲ್ಲಿ. ಏನು ಗೊತ್ತಾ, ಸೌತೆದು ಸಿಪ್ಪೆ ತೆಗೆದು ಅದರ ತಿರುಳು ತೆಗೆದು ಕಟ್ ಮಾಡಿ ಇಟ್ಕೊಳ್ಳಿ. ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಳ್ಳಿದ್ರೆ ಬೋಳು ಹುಳಿಗೆ ತುಂಬಾ ಚೆನ್ನಾಗಾಗುತ್ತೆ. ಈ ಸೆಕೆಗೆ ಸ್ವಲ್ಪ ಮಸಾಲೆ, ಸ್ವಲ್ಪ ರಗಳೆ ಅಂತ ಅನಿಸುತ್ತೆ, ಬೇಡ, ತುಂಬ ಸೆಕೆ ಇದೆ ಉಡುಪಿನಲ್ಲಿ. ನೋಡಿ, ಅದರದ್ದು ಬೀಜ ಎಲ್ಲ ತೆಗೆದು ರಸನ ಎಸೆಬೇಡಿ, ರಸನ ಆ ಸಾಂಬಾರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಆಗಿತ್ತು, ನಾನು ಆಮೇಲೆ ಬೆಲ್ಲ ಹಾಕ್ಕೊಳ್ಬೇಕಾಯ್ತು. ಸ್ವಲ್ಪ ಇದು ಹುಳಿ ಇರೋದ್ರಿಂದ, ಮಂಗಳೂರು ಸೌತೆ ಆದ ಕಾರಣ ಸ್ವಲ್ಪ ಹುಣಸೆ ಹಣ್ಣು ಕಡಿಮೆ ಹಾಕ್ಕೊಳ್ಳಿ. ಯಾಕಂದರೆ ಬೇಳೆನೂ ಸ್ವಲ್ಪ ಸಿಹಿ ಇರುತ್ತೆ, ಇದು ಹುಳಿ ಇರುತ್ತೆ, ಅದ ಕಡೆ ಹುಣಸೆ ಹಣ್ಣು ಎದುರು ಬೇಡ ಇದಕ್ಕೆ. ನೋಡಿ, ಅದಕ್ಕೆ ಅರಿಶಿನ, ಆನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಕಾಯಿ ಮೆಣಸು ಸೀಳಿ ಹಾಕ್ಕೊಳ್ಳಿ. ಇದು ಸಾರಿನ ಪುಡಿ, ಸಾಂಬಾರು ಪುಡಿ ಏನೂ ಬೇಡ ಇದಕ್ಕೆ, ಪ್ಲೇನಾಗಿ ಮಾಡೋಣ. ಆನಂತರ ಅದಕ್ಕೆ ನೋಡಿ, ಹುಣಸೆ ಹಣ್ಣು ರಸ, ಆಮೇಲೆ ಸ್ವಲ್ಪ ಅದಕ್ಕೆ ಉಪ್ಪು, ಬೆಲ್ಲ, ಇಂಗು, ಸ್ವಲ್ಪ ಪುನಃ ಕಾಯಿ ಮೆಣಸು, ಕರಿಬೇವಿನ ಸೊಪ್ಪು. ನಿಮಗೆ ಸ್ವಲ್ಪ ಬೇಕು ಅಂತ ಅನ್ಸೋರು ಹಾಕ್ಕೊಳ್ಳಿ ಅಷ್ಟೇ. ಕರಿಬೇವಿನ ಸೊಪ್ಪು ಒಳ್ಳೆ ಘಮ ಕೊಡುತ್ತೆ. ನಾವು ಜಾಸ್ತಿ ಯಾವುದೇ ಸಾರಿನ ಪುಡಿಗಳನ್ನು ಹಾಕದ ಕಾರಣ ಇದು ತುಂಬಾ ಚೆನ್ನಾಗಾಗುತ್ತೆ. ಅದ ನಂತರ ತೆಗೆದಿಟ್ಕೊಂಡು ನಾನು ಆಮೇಲೆ ಎಲ್ಲ ಜೋಡಿಸ್ಕೊಂಡೆ. ಇಂಗು ಬೇಕೇ ಬೇಕು ಇದಕ್ಕೆ. ಆನಂತರ ಸ್ವಲ್ಪ ಬೇಳೆನೂ ತೆಗೆದಿಟ್ಕೊಂಡಿದ್ದೀನಿ, ನೋಡ್ಬೋದು. ಸಾರಿಗೆ ಬೇರೆ, ಸಾಂಬಾರಿಗೆ ಬೇರೆ, ಬೋಳು ಹೋಳಿಗೆ ಎಲ್ಲ ಬೇರೆ ಬೇರೆ ತೆಗೆದಿಟ್ಕೊಂಡಿದ್ದೀನಿ, ನೋಡ್ಬೋದು. ಸಾಂಬಾರು ಮಾಡಿಲ್ಲ, ಬೋಳು ಹುಳಿ ಅದು. ಆನಂತರ ಎಲ್ಲದಕ್ಕೂ ಒಗ್ಗರಣೆ ಹಾಕಿಟ್ಟಿದ್ದು ನೋಡ್ಬೋದು, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಇಂಗು, ಆಮೇಲೆ ಕೆಂಪು ಮೆಣಸು, ಇಷ್ಟೇ ಹಾಕಿರೋದು. ನಾನು ಡೀಟೇಲಾಗಿ ತೋರಿಸಿಲ್ಲ, ಪ್ರತಿ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರೆ ಅದು ಹಾಳಾಗೋದಿಲ್ಲ. ಫಂಕ್ಷನ್ ಮುಗ್ದ ನಂತರ ಅದನ್ನ ಬಳಸ್ಕೋಬೋದು. ಆನಂತರ ಅದೇ ಪಾತ್ರೆಗೆ ನೋಡಿ, ಚಪ್ಪರದವರೆ ಇತ್ತಲ್ಲ, ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅರಿಶಿನ ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡು ಅರ್ಧ ಬೆಂದಾಗ ಅದಕ್ಕೆ ಕಾರ್ನ್ ಹಾಕ್ಕೊಳ್ಳಿ. ಉಪ್ಪು ಮತ್ತು ಒಂದು ಒಗ್ಗರಣೆ ಬಿಟ್ಟರೆ ಮತ್ತಿನ್ನೇನು ಬೇಡ ಇದಕ್ಕೆ. ನಿಮಗೆ ಬೇಕು ಅಂತ ಕಂಡ್ರೆ ಸ್ವಲ್ಪ ಸಾಂಬಾರು ಪುಡಿ ಅಥವಾ ಸಾರಿನ ಪುಡಿ ಏನಾದರೂ ಒಂದು ಹಾಕ್ಕೊಳ್ಳಿ, ಅಥವಾ ಸಬ್ಜಿ ಮಸಾಲ ಅಂತೆಲ್ಲ ಸಿಗುತ್ತೆ, ಯಾವುದು ಬೇಕಾದ್ರೂ ಹಾಕ್ಕೋಬೋದು. ಸ್ವಲ್ಪ ಕಹಿ ಇರುತ್ತೆ, ಬೆಲ್ಲ ಹಾಕ್ಕೋಬೋದಿತ್ತು, ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು. ಎಲ್ಲ ಸಿಹಿ ಸಿಹಿ ಆದರೆ ಚೆನ್ನಾಗಿರೋದಿಲ್ಲ ಅಂತ, ಆದ ಕಾರಣ ನಾನು ಹಾಕಿರಲಿಲ್ಲ. ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸಲ ಅದನ್ನ ಮುಚ್ಚಿಟ್ಟು ಬೇಯಕ್ಕೆ ಇಟ್ಬಿಡಿ. ನಾನು ತೆಂಗಿನಕಾಯಿ ಹೆರಿದಾಗ ಆ್ಯಕ್ಚುಲಿ ತೆಂಗಿನಕಾಯಿನೂ ಹಾಕ್ಕೊಂಡಿದ್ದೀನಿ, ಅದು ನಿಮಗೆ ವೀಡಿಯೋದಲ್ಲಿ ತೋರಿಸಿಲ್ಲ ನಾನು. ನೋಡಿ, ಉಪ್ಪು ಹಾಕಿ ಬೇಯಿಸಿದರೆ ಹಾಗೇ ಬಿಟ್ಟು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡ್ರೆ ಸಾಕು. ಇಷ್ಟಕ್ಕೆ ನೀರು ಆವಿ ಆಗೋ ತನಕ ಮಾಡಿದರೆ ಅದು ಆರಾಮ್ಸೆ ಬೆಂದು ಬಿಡುತ್ತೆ, ಏನೂ ತೊಂದರೆ ಇಲ್ಲ. ನೋಡಿ, ಆನಂತರ ಪೆಪ್ಪರ್ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು ನೀವು. ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ಪು ಮಾಡ್ಬೋದು. ಈಗ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸಾರಿಗೆ ಹುಣಸೆ ಹಣ್ಣು ಹಾಕಿ ಕಿವುಚಿಕೊಂಡು ಹಾಕಿ, ಸಾಧಾರಣ ಒಂದು 3 ಲೀಟ್ರಷ್ಟು ಸಾರಿಗೆ ನಾನು ಮಾಡಿರುವಂಥದ್ದು.
ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಸಾಕು. ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಆ ಪಾತ್ರೆಯಲ್ಲಿ ಎಲ್ಲಿವರೆಗೆ ಒಂದು 3 ಲೀಟ್ರಷ್ಟು ಸಾರು ಇರ್ಬೋದು. ಆನಂತರ ಅದಕ್ಕೆ ಉಪ್ಪು, ಬೆಲ್ಲ ಸ್ವಲ್ಪ ಸಾಕು, ಒಂದು ಉಪ್ಪು 4 ಚಮಚೆ, ಬೆಲ್ಲ 2 ಚಮಚೆ ಹಾಕ್ಕೊಂಡಿದ್ದೀನಿ. ಆನಂತರ ಅರಿಶಿನ, ಕಾಯಿಮೆಣಸು, ಕರ್ಬೇವಿನ ಸೊಪ್ಪು, ಇಂಗು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು, ಯಾಕಂದರೆ ಈ ಥರ ನಾವು ಹೇಳ್ತಾ ಬಂದರೆ ಯಾರು ಕಲಿಯೋರು ಇರ್ತಾರೆ ಅವ್ರಿಗೆ ವಿಡಿಯೋ ನೋಡಿದ ತಕ್ಷಣ, ವಿಡಿಯೋ ನೋಡ್ತಾ ಇದ್ದರೆ, ಕಂಪ್ಲೀಟ್ ನೋಡ್ತಾ ಇದ್ದರೆ ಇದು ಕರೆಕ್ಟಾಗಿ ನಿಮಗೆ ಬಾಯಿಗೆ ಬರುತ್ತೆ, ಹೆಲ್ಪ್ ಆಗುತ್ತೆ ನಿಮಗೆ. ಯಾವುದನ್ನು ಮರೆತು ಬಿಡದಂಗೆ ಚೆನ್ನಾಗಿ ಅಡುಗೆ ಮಾಡ್ಕೋಬೋದು. ನೋಡಿ ಆನಂತರ ಇದನ್ನ ಸ್ವಲ್ಪ ಬೇಕಾದಷ್ಟು ನೀರು ಹಾಕಿ ಅದನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ. ಆನಂತರ ಅದಕ್ಕೆ ಬೇಳೆ ಹಾಕಿ ನೋಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆ ಕರಿಬೇವಿನ ಸೊಪ್ಪು ದಂಟಿರುತ್ತೆ ನೋಡಿ, ಅದನ್ನು ಹಾಕ್ಕೊಳ್ಳಿ, ಒಳ್ಳೆ ಘಮ ಬರುತ್ತೆ. ಈ ಮಧ್ಯೆ ನೋಡಿ ನಾನು ಕಡಲೆಬೇಳೆ ಬೆಂದಿತ್ತು, ಅದನ್ನ ನುರಿದಿಟ್ಕೊಂಡಿದ್ದೀನಿ, ಕಾಣ್ಬೋದು ಇಲ್ಲಿ. ಆನಂತರ ಅದರದ್ದು ಪಾಯಸ ಕಂಟಿನ್ಯೂ ಮಾಡೋಣ. ಈ ಬಿಸಿ ಬಿಸಿ ಇದ್ದಾಗಲೇ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಡಬೇಕಾಗತ್ತೆ, ಇಲ್ಲಾಂದರೆ ಹಾಗೆಯೇ ಗಟ್ಟಿಯಾಗಿಬಿಡುತ್ತೆ. ಬೆಲ್ಲ ಹಾಕಿದ ತಕ್ಷಣ ಗಟ್ಟಿಯಾಗಿಬಿಡುತ್ತೆ. ನೋಡಿ ಕಡಲೆಬೇಳೆ ಮತ್ತು ಸ್ವಲ್ಪ ಅನ್ನ ಹಾಕಿ ಇವತ್ತು ನಾನು ಪಾಯಸ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ. ಹಾಲು ಕೂಡ ಹಾಕಿಲ್ಲ, ತೆಂಗಿನಕಾಯಿ ಡೈರೆಕ್ಟ್ ರುಬ್ಬಿ ಹಾಕ್ಕೊಂಡಿದ್ದೀನಿ. ತುಂಬ ಅದ್ಭುತವಾಗಿ ಬರುತ್ತೆ. ಕೃಷ್ಣ ಮಠದಲ್ಲಿ ಭೋಜನ ಶಾಲೆಯಲ್ಲಿ ಇದನ್ನ ಮಾಡ್ತಾನೆ ಇರ್ತಾರೆ. ನೋಡಿ ಸಾರು ಕುದಿಯೋಕ್ಕೆ ಇಟ್ಟಿದ್ದೀನಿ, ಕಾಣ್ಬೋದು. ಸಾರು ಕುದಿಯೋಕ್ಕೆ ಇಟ್ಟಾಗ ನನಗೆ ಒಂದು ಫ್ಲ್ಯಾಶ್ ಆಯಿತು. ನಾನು ಸಾರಿನ ಪುಡಿ ಎಲ್ಲಿಟ್ಟಿದ್ರು ನನಗೆ ಸಿಗಲಿಲ್ಲ. ನಾನು ಆ್ಯಕ್ಚುಲಿ ಫ್ರಿಜ್ ಒಳಗೆ ಇಡುವಂಥದ್ದು. ಕೊನೆಗೆ ಸ್ವಲ್ಪ ಸಾರಿನ ಪುಡಿ ಇತ್ತು, ಕೊನೆಗೆ ಚಕಾಚಕ್ ಅಂತ ಸಾರಿನ ಪುಡಿ ಮಾಡಿಕೊಂಡು ನಾನು ಅಡುಗೆ ಮಾಡಬೇಕಾಯಿತು. ಅದನ್ನೇ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಮರ್ಜೆನ್ಸಿ ಕಂಡಾಗ ಯಾವ ಥರ ಮಾಡ್ಬೋದು ಅಂತ ನೀವು ಕಲಿಬೋದು. ನೋಡಿ ಇದು ಉಪ್ಪು ಹುಳಿ ಹಾಕಿದ್ದು ಕುದ್ದ ನಂತರ ಒಂದು ಕುದಿ ಬರಬೇಕು. ಆನಂತರ ಬೇಳೆ ಹಾಕ್ಕೊಂಡು ಪಕ್ಕಕ್ಕೆ ಸ್ಟವ್ಗೆ ಶಿಫ್ಟ್ ಮಾಡಿದ್ದೆ ಆ್ಯಕ್ಚುಲಿ ನಾನು. ಆನಂತರ ಇದಕ್ಕೆ ಸಾರು ಕುದೀತಾ ಇರಬೇಕಿತ್ತು, ನಾನು ತೋರಿಸ್ತೀನಿ ನಿಮಗೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಪಕ್ಕದ ಸ್ಟವ್ಗೆ ಶಿಫ್ಟ್ ಮಾಡಿಕೊಂಡು ಸಾರಿನ ಪುಡಿ ಮಾಡಿಕೊಂಡೆ. ಹೇಗೆ ಅಂತ ನೋಡಿ, ಅರ್ಧ ಚಮಚೆಯಷ್ಟು ಮೆಂತೆ, 4 ಚಮಚೆಯಷ್ಟು ಕೊತ್ತಂಬರಿ ಬೀಜ, 1/4 ಚಮಚೆಯಷ್ಟು ನೋಡಿ ಅದು ಸ್ವಲ್ಪ ಕಾಯಬೇಕು, 1/4 ಚಮಚೆಯಷ್ಟು ಜೀರಿಗೆ ಹಾಕಿ ಇದು ಸ್ವಲ್ಪ ಫ್ರೈ ಆಗಲಿ. ಆನಂತರ ಕೊನೆಗೆ ಜೀರಿಗೆ ಹಾಕ್ಕೊಂಡ್ರೆ ಸಾಕು, ಇಲ್ಲಾಂದರೆ ಬೇಗ ಕರಟಿ ಬಿಡುತ್ತೆ ಅದು. ಈ ಥರ ಮಾಡಿಕೊಂಡು ಚಕಾಚಕ್ ಅಂತ ಸಾರು ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ಸಾರು. ಒಂದು ಸ್ವಲ್ಪ ಬೆಳಗ್ಗೆ ಗಡಿಬಿಡಿ ಆಯಿತು, ಆನಂತರ ಸಿಕ್ತು ನನಗೆ. ಏನು ಮಾಡೋದು, ಕೆಲವೊಂದು ಸಲ ಗಡಿಬಿಡಿ ಆದಾಗ ಈ ಥರ ಆಗುತ್ತೆ. ನನಗೆ ಹಿಂದಿನ ಹೊತ್ತು ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ, ರೆಡಿ ಮಾಡಿ ಇಟ್ಕೊಳ್ಳಿಕ್ಕೆ ಆಗಿರಲಿಲ್ಲ. ನೋಡಿ ಅದಕ್ಕೊಂದು 6-7 ಕೆಂಪು ಮೆಣಸು ಹಾಕ್ಕೊಳ್ಳಿ. ನಾನು ಯಾವತ್ತೂ ಬ್ಯಾಡಗಿನೇ ಯೂಸ್ ಮಾಡೋದು, ಗುಂಟೂರೆಲ್ಲ ಖಾರದ ಮೆಣಸೆಲ್ಲ ಬಳಸೋದೇ ಇಲ್ಲ. ಆನಂತರ ನೋಡಿ ಸ್ವಲ್ಪ 1/4 ಚಮಚೆ ಜೀರಿಗೆ, ಸ್ವಲ್ಪ ಇಂಗು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದರೆ ಸಾರಿನ ಪುಡಿ ರೆಡಿ ಆಗುತ್ತೆ. ಎಲ್ಲನೂ ಆವತ್ತೇ ಬಳಸಿದ್ದೆ ನಾನು ಆ್ಯಕ್ಚುಲಿ. ಇನ್ನು ಏನು ಗೊತ್ತಾ, ಸ್ವಲ್ಪ ತೆಂಗಿನಕಾಯಿ ಜೊತೆ ನಾವು ರುಬ್ಕೊಳ್ಬೇಕು. ನೋಡಿ ಇದನ್ನ ಈ ಥರ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಟು ನೋಡಿದ್ದೀನಿ. ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ತಣ್ಣಗೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತನ್ನೋರು ಸ್ವಲ್ಪ ಈ ಥರ ಬಿಸಿ ಬಿಸಿನೇ ಹಾಕ್ಕೊಂಡ್ರೆ 1-2 ಐಸ್ ಕ್ಯೂಬ್ ಹಾಕ್ಕೊಂಡು ನೀವು ಅದನ್ನ ಮಿಕ್ಸರ್ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ಏನು ಗೊತ್ತಾ, ನಾವು ಪುಡಿ ಮಾಡಬೇಕಿದ್ರೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳಿ, ಭಾಳ ಟೇಸ್ಟ್ ಬರುತ್ತೆ ಸಾರು ನಿಮಗೆ. ನೋಡಿ ಆನಂತರ ನೋಡಿ ಈ ಕುದಿಯುವ ಮಿಕ್ಸರ್ ಇದೆಯಲ್ಲ, ಈ ಬೇಳೆ ಮಿಕ್ಸರ್ಗೆ ಹಾಕಿ ಒಂದು ಕುದಿ ಬರೆಸಿ, ಸಾರು ಕರೆಕ್ಟಾಗಿ ಇದು ಮಸಾಲೆ ಹಾಕಿ ಕುದಿ ಬಂದಾಗ ಒಂದು ತೆಂಗಿನಕಾಯಿ ಚಿಪ್ಪು ಹಾಕಿ, ಆನಂತರ 1 ಚಮಚೆಯಷ್ಟು ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆ ಇಲ್ಲ ಅಂತಲೂ ತೆಂಗಿನಕಾಯಿ ತುರಿನ ಒಂದು 2 ಚಮಚೆಯಷ್ಟು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ ಸಾರು ಈ ಥರ ಮಾಡಿದರೆ. ನೋಡಿ ಇದು ಒಂದು ಕುದಿ ಬಂದ ಆನಂತರ ಜೀರಿಗೆ, ತುಪ್ಪ ಮತ್ತು ಜೀರಿಗೆಯಲ್ಲಿ ಒಗ್ಗರಣೆ ಕೊಟ್ಟಿದ್ದೆ. ತುಪ್ಪ, ಜೀರಿಗೆ, ಆನಂತರ ಇಂಗಿನಲ್ಲಿ ಒಗ್ಗರಣೆ, ಅಷ್ಟೇ ನಾನು ಮಾಡಿರುವಂಥದ್ದು. ಸಾರು ಹಾಗೇ ಬಿಟ್ಟು, ಮತ್ತು ಏನು ಗೊತ್ತಾ, ನಾನು ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡೋದ್ರಿಂದ ಅಲ್ಲಿ ನೈವೇದ್ಯ ಆದ ನಂತರ ಹವಿಸು ಅಂದರೆ ಪಿಂಡ ಮಾಡಲಿಕ್ಕೆಲ್ಲ ನೋಡಿ, ಆಮೇಲೆ ಸ್ವಲ್ಪ ಮನೇಲಿದ್ದಿದ್ದು ಸಾರಿನ ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ.
ಆ ಹವಿಸ್ಸೆಲ್ಲ ಪಿಂಡ ಮಾಡ್ತೀವಲ್ಲ, ಅದರ ಹವಿಸಿಟ್ಟ ನಂತರ ಎಲ್ಲ ಆದ ನಂತರ ಅದೇ ಸ್ಟವ್ವಲ್ಲಿ ಈ ಸಾರನ್ನು ಕುದಿಯೋಕೆ ಇರ್ತೀನಿ. ಎಷ್ಟು ಕುದಿಯುತ್ತೋ ಸಾರು ಅಷ್ಟು ಚೆನ್ನಾಗಾಗುತ್ತೆ. ನೋಡಿ, ಈಗೊಂದು ಚಿತ್ರಾನ್ನ ಮಾಡೋಣ. ನನಗೆ ಒಗ್ಗರಣೆದ ಮತ್ತೆ ಹೋಗಿದ್ದು, ಪುನಃ ಸಲ ಒಗ್ಗರಣೆ ಮಾಡಿದ್ದೆ. ಆಮೇಲೆ ಬೇಜಾರಾಯಿತು, ಹೋಗಲಿ ಬಿಡಿ ಅಂತಂದುಬಿಟ್ಟು ಕಂಟಿನ್ಯೂ ಮಾಡಿದೆ. ನೋಡ್ಬೋದು, ಸಾಸಿವೆ, ಉದ್ದಿನಬೇಳೆ, ಆನಂತರ ನೆಲಗಡಲೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಆಗೋಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ, ಕೆಂಪು ಮೆಣಸು, ಒಂದು 1/4 ಚಮಚೆಯಷ್ಟು ಸಾಸಿವೆ ಅಷ್ಟೇ. ಸಾಸಿವೆ ಜಾಸ್ತಿ ಹಾಕಿದರೆ ಕಹಿ ಬರುತ್ತೆ, ಜಾಸ್ತಿ ಹಾಕಬೇಡಿ. ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ಪುಡಿ ಮಾಡ್ಕೊಳ್ಳಿ ಅಷ್ಟೇ, ನೀರು ಹಾಕೋದು ಬೇಡ. ಅಷ್ಟೊತ್ತಿಗೆ ಇಲ್ಲಿ ಒಗ್ಗರಣೆ ಆಗ್ತಾ ಬಂತು. ಅದಕ್ಕೆ ಕರಿಬೇವಿನ ಸೊಪ್ಪು, ಆನಂತರ ದೊಣ್ಣೆ ಮೆಣಸು ಹಚ್ಚಿಟ್ಟಿದ್ದು ಹಾಕ್ಕೊಂಡಿದ್ದೀನಿ. ಆನಂತರ ನೋಡಿ, ಈ ಮಿಕ್ಸರ್ ಮಾಡಿರ್ತೀರೋ ತರಿ ಆದರೆ ಸಾಕು, ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ ಅದು. ಆನಂತರ ಮಾವಿನಕಾಯಿ, ತೋತಾಪುರಿ ಮಾವಿನ ಕಾಯಿಯನ್ನು ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ, ನೋಡ್ಬೋದು. ಅದನ್ನ ಹಾಕ್ಕೊಂಡೆ. ಇದು ನಾನು ಹಿಂದಿನ ಅವತ್ತೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನೆಲ್ಲ. ಆಮೇಲೆ ಅರಿಶಿನ, ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಅದು ಟ್ರಾನ್ಸ್ಪರೆಂಟ್ ಆಗೋ ತನಕ ಅದನ್ನ ಮಗಚಿ ಸಾಕು, ಒಂದು 2-3 ನಿಮಿಷ. ಬೇಕಂದರೆ ಕಾಯಿ ಮೆಣಸು 1-2 ಹಾಕ್ಕೊಳ್ಳಿ, ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರುತ್ತೆ ಅಂತ. ಬೆಲ್ಲನೂ ಅಷ್ಟೇ, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಆನಂತರ ಬಿಸಿ ಬಿಸಿ ಅನ್ನಕ್ಕೆ, ಉದುರಾದ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಚಿತ್ರಾನ್ನ ರೆಡಿ ಆಗುತ್ತೆ. ನೋಡಿ, ಚಿತ್ರಾನ್ನ ರೆಡಿಯಾಗೇ ಬಿಡ್ತು. ಇಷ್ಟೆಲ್ಲ ನಾನು ದೇವರಿಗೆ ನೈವೇದ್ಯಕ್ಕೆ ಬೆಳಗ್ಗೆ ಒಂದು 8 ಗಂಟೆ ಮುಂಚೆ ಮಾಡಿಟ್ಟಿರ್ತೀನಿ. ಇನ್ನೂ ಪಾಯಸ ಎಲ್ಲ ಇನ್ನೂ ಮಾಡಬೇಕಷ್ಟೇ. ಅಂದರೆ ದೇವರ ಪೂಜೆಗೆ ಮಾಡಿದ್ದೆ. ಅಷ್ಟೊತ್ತಿಗೆ ಮಗನಿಗೆ ಲೇಟ್ ಆಗುತ್ತೆ ಆಫೀಸಿಗೆ ಅಂತ ತಿಂಡಿ ರೆಡಿ ಮಾಡಿಕೊಂಡೆ. ನೋಡ್ಬೋದು, ಒಗ್ಗರಣೆಗೆ ಗೋಧಿ ಕಳೆದು ಉಪ್ಪಿಟ್ಟು ಹೇಳಿದ್ನಲ್ಲ, ಒಗ್ಗರಣೆ ಸಾಮಾನೆಲ್ಲ ಹಾಕಿ ಅದಕ್ಕೆ ನೋಡಿ ದೊಣ್ಣೆ ಮೆಣಸು, ಸ್ವಲ್ಪ ಶುಂಠಿ, ಕಾಯಿ ಮೆಣಸು ಎಲ್ಲ ಹಾಕಿ ಅದನ್ನ ಫ್ರೈ ಮಾಡಿ ಆ ಬೇಯಿಸಿ ಇಟ್ಕೊಂಡಿರುವಂತಹ ಆ ಮಿಕ್ಸರನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಯಾರೆಟ್ ಕೆಲವರು ಬಳಸಲ್ಲ ಶ್ರಾದ್ದದ ಅವತ್ತು, ನಮ್ಮನೇಲಿ ಆ ಥರ ರಿಸ್ಟ್ರಿಕ್ಷನ್ ಏನೂ ಇಲ್ಲ. ಕ್ಯಾರೆಟ್ ಮತ್ತು ಸ್ವಲ್ಪ ಬಟಾಣಿ ಕಾಳು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ, ಕಾಣ್ಬೋದು. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಸಾರಿನ ಪುಡಿ ಹಾಕ್ಕೊಂಡ್ರೆ ಹಾಗೇ ಬಿಡ್ತು. ನೋಡಿ, ಸಾರಿನ ಪುಡಿಯ, ಸಾಂಬಾರು ಪುಡಿಯ, ಗರಂ ಮಸಾಲ ಪುಡಿ ಏನು ಬೇಕಾದರೂ ಹಾಕ್ಕೊಳ್ಳಿ, ಹಾಗೇ ಬಿಡುತ್ತೆ. ಬೇಗ ಅಂತ ಆಗಿಬಿಡುತ್ತೆ. ಇದು ಹೆಲ್ತಿಗೂ ಒಳ್ಳೆಯದು. ಈಗ ಕಡಲೆಬೇಳೆದು ಪಾಯಸ ಮಾಡೋಣ. ಆ ಸ್ಮ್ಯಾಶ್ ಮಾಡಿಟ್ಟಿದ್ದಲ್ಲ ಕಡಲೆಬೇಳೆ ಬೇಯಿಸಿಟ್ಟಿದ್ದನ್ನು ಅದಕ್ಕೆ ಒಂದು 2 ಕಪ್ಪಷ್ಟು ಅನ್ನ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಆನಂತರ ಅನ್ನ ಬಸ್ದ ನೀರು ಉಂಟಲ್ಲ ಅದನ್ನೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ದಪ್ಪ ಬರುತ್ತೆ. ಅದನ್ನ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಚಿಟಿಕೆ ಉಪ್ಪು ಹಾಕ್ಕೊಂಡು ಒಂದು 1/4 ಚಮಚೆಯಷ್ಟು ಉಪ್ಪು ಸಾಕಾಗುತ್ತೆ. ಯಾವುದೇ ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ. ಆನಂತರ ಸ್ವಲ್ಪ ಅದಕ್ಕೆ ತುಪ್ಪ ಹಾಕಬೇಕು, 2 ಚಮಚೆಯಷ್ಟು ತುಪ್ಪ ಹಾಕ್ಕೊಂಡು ಕುದಿಯಕ್ಕೆ ಬಿಡಬೇಕು. ಆನಂತರ ತೆಂಗಿನಕಾಯಿ ರುಬ್ಕೊಂಡು ಅದಕ್ಕೆ ಹಾಕಿದರೆ ಪಾಯಸ ರೆಡಿಯಾಗಿಬಿಡ್ತು. ತೆಂಗಿನಕಾಯಿ ರುಬ್ಕೋಬೇಕಿದ್ರೆ ಏನು ಗೊತ್ತಾ, ಒಂದು 2-3 ಏಲಕ್ಕಿ ಅದಕ್ಕೆ ಹಾಕಿಬಿಡಿ. ಎಲ್ಲ ತೋರಿಸ್ತಾ ಬರ್ತೀನಿ ಈ ವಿಡಿಯೋದಲ್ಲಿ, ನೋಡ್ತಾ ಬನ್ನಿ. ನೋಡಿ, ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, ಕಾಣ್ಬೋದು. ತುಪ್ಪ ಯಾವುದೇ ಸ್ವೀಟಿಗೆ ಹಾಕಿದರೆ ಘಮ ಚೆನ್ನಾಗಿ ಬರುತ್ತೆ. ಮತ್ತು ಕಡಲೆಬೇಳೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆದ ಕಾರಣ ತುಪ್ಪ ಒಳ್ಳೆ ಹೊಂದುತ್ತೆ ಅದಕ್ಕೆ. ನೋಡಿ, ಸ್ವಲ್ಪ ದಪ್ಪ ಇದೆ ಇದು. ಇಷ್ಟು ದಪ್ಪ ನಾವು ಆರಿದ ನಂತರ ಇದ್ದರೆ ಸಾಕು ಅಂದರೆ ಸ್ವಲ್ಪ ನಾವೀಗ ತೆಳ್ಳಗೆ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಹಾಲು ಹಾಕಿದಾಗ ಸ್ವಲ್ಪ ತೆಳ್ಳಗಾಗುತ್ತೆ, ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇದು ಒಂದು ಕುದಿ ಬರಬೇಕು, ಈ ಬೆಲ್ಲ ಎಲ್ಲ ಕರಗಬೇಕು. ಆನಂತರ ನೋಡಿ, ಈ ಕಡೆಯಿಂದ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಕಟ್ ಮಾಡಿಟ್ಕೊಂಡು ಹಾಕಿ, ಸ್ವಲ್ಪ ನೀರೆಲ್ಲ ಆರಿ ಹೋಗಿದೆ. ಈ ಬೇಸಿಗೆಗೆ ಏನು ತಂದಿಟ್ರು ನೀರೆಲ್ಲ ಆರಿ ಹೋಗುತ್ತೆ. ಒಂದು 2 ಏಲಕ್ಕಿ ಹಾಕಿ ನೋಡಿ, ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳಿ ಪಾಯಸಕ್ಕೆ. ಆನಂತರ ತೆಂಗಿನಕಾಯಿ ರುಬ್ಬಿದ್ದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಸೈಡಾಗಿತ್ತು, ನಾನು ಕ್ಯಾಮರಾ ಇಟ್ಕೊಂಡಿದ್ದೆ, ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ ನಾನು. ತೆಂಗಿನಕಾಯಿ ರುಬ್ಬಿದ್ದನ್ನು ಹಾಕಿ ಒಂದು ಕುದಿ ಬರೆಸಿದ್ರೆ ಪಾಯಸ ರೆಡಿಯಾಗಿಬಿಡುತ್ತೆ. ಬೇಕಾದರೆ ಒಂದು
4 ಚಮಚೆಯಷ್ಟು ತುಪ್ಪ, ನಾನು ಸಾಧಾರಣ ಒಂದು 2 ಲೀಟ್ರ್ ಆಗುವಷ್ಟು ನಾನು ಪಾಯಸ ಮಾಡಿದ್ದೆ. 4 ಚಮಚೆಯಷ್ಟು ತುಪ್ಪ ಹಾಕೋಬೋದು. ನಾನು ಹಾಕ್ಕೊಂಡಿದ್ದೆ ಕೂಡ. ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಕೆಲವರಿಗೆ ಅಲ್ಲಿ ಹಿಡ್ಕೊಳ್ಳುತ್ತೆ ಇಲ್ಲಿ ಹಿಡ್ಕೊಳ್ಳುತ್ತೆ ಅಂತ ಅಂತಾರೆ ಕಡಲೆಬೇಳೆ ತಿನ್ನುವಾಗ. ಅಂಥವ್ರು ಸ್ವಲ್ಪ ತುಪ್ಪನ ಯೂಸ್ ಮಾಡ್ಕೊಂಡು ಬಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ತುಪ್ಪ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಇದು ಪಾಯಸ ಆಗೇ ಬಿಡ್ತು. ಆನಂತರ ಕೋಸಂಬರಿ ಮಾಡ್ಕೊಂಡಿದ್ದೀನಿ. ನಾನು ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ. ಹೆಸರು ಕಾಳು ಮತ್ತು ಸೌತೆಕಾಳದ್ದು ಕೋಸಂಬರಿ ಮಾಡ್ಕೊಂಡಿದ್ದೆ. ಆನಂತರ ತಂಬುಳಿ ಒಂದು ಮಾಡೋಣ. ಮನೆಯಲ್ಲಿ ದೊಡ್ಡ ಪಾತ್ರೆ, ಆಮೇಲೆ ಅತ್ತಿ ಕುಡಿ, ಔದುಂಬರ ಅಂತ ಹೇಳ್ತಾರೆ, ಅದರ ಚಿಗುರು. ಆನಂತರ ಗದ್ದೆ ಹೊನ್ಗೊನೆ ಸೊಪ್ಪು, ಇದು ಅದು ನಮ್ಮ ಮನೆಯಲ್ಲೇ ಇದೆ. ಅದನ್ನ ಹಾಕಿ ಎಲ್ಲನೂ ತೊಳ್ಕೊಂಡು ಬಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಒಗ್ಗರಣೆನೇ ಸ್ವಲ್ಪ ಹಾಕಿ, ಬಾಣಲಿಗೆ ತುಪ್ಪ ಹಾಕಿ ನಾವು ಒಗ್ಗರಣೆ ಮಾಡಿ ಒಂದು ಅರ್ಧ ಚಮಚೆಯಷ್ಟು ಸಾಕು, ಜಾಸ್ತಿ ಬೇಕಾಗಲ್ಲ. ಆಮೇಲೆ ಅರ್ಧ ಚಮಚೆಯಷ್ಟು ಜೀರಿಗೆ ಹಾಕ್ಕೊಳ್ಳಿ. ಅದು ಚಟಪಟ ಅಂದ ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಗ್ರೀನ್ ಚಟ್ನಿ ಆಗಲಿ ಅಂತ ನಾನು ಏನೇನೋ ಕಸರತ್ತು ಮಾಡಿದ್ದೀನಿ ಈ ಸಲ. ಎಲ್ಲ ನೀಟಾಗಿ ಹುರ್ಕೊಳ್ಳಿ. ಎಲ್ಲ ಹುರಿದಾದ ನಂತರ ಅದಕ್ಕೆ ಸ್ವಲ್ಪ ಒಂದು 4-5 ಸ್ಪೂನಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಹಾಕ್ಕೊಳ್ಳಿ. ಆಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ. ತುಂಬಾ ಅದ್ಭುತವಾಗಿ ಬರುತ್ತೆ ತಂಬುಳಿ, ಈ ಥರ ಮಾಡಿ ನೋಡಿ. ಇದಕ್ಕೆ ನಾನು ಬಿಸಿ ಬಿಸಿಯಾಗಿ ರುಬ್ಕೊಳ್ಬೇಕು ಅಂದರೆ ಏನು ಮಾಡ್ತೀನಿ ಗೊತ್ತಾ, ನೋಡಿ, ಉಪ್ಪು ಮತ್ತು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು. ಬಿಸಿ ಬಿಸಿ ಮಿಕ್ಸಿಗೆ ಹಾಕ್ಕೋಬೇಕಿದ್ರೆ 1-2 ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ಸರಿ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಅಲ್ಲಿಗೆ ಮಜ್ಜಿಗೆ ಹಾಕಿ ಒಟ್ಟಿಗೆ ರುಬ್ಕೊಂಡ್ರೆ ಆಗೇ ಬಿಡುತ್ತೋ. ತಂಬುಳಿ ನೋಡ್ಕೊಂಬಂದರೆ ತಾನೆ. ಈಗ ಮಾವಿನ ಹಣ್ಣು ರಸಾಯನ ನೋಡೋಣ. ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸಿದ್ದೀನಿ. ಹುಳ ಉಂಟಾ ಅಂತ ನೋಡಿಕೊಂಡು ಆ್ಯಕ್ಚುಲಿ ಯೂಸ್ ಮಾಡೋದು ಒಳ್ಳೆ ಒಂದು ಅಭ್ಯಾಸ. ನೋಡಿ, ಎಲ್ಲ ಸಿಪ್ಪೆ ತೆಗೆದು ಅದನ್ನ ಕಿವಿಚ್ಚಿಬಿಟ್ಟು ರಸ ತೆಗೆದು ನೋಡ್ಕೋತಾ ಬನ್ನಿ. ಇನ್ನೊಂದು ಸಲ ಅದರ ಹಿಂಡಿ ರಸ ತೆಗೆದು, ಆನಂತರ ನೋಡಿ ಬೆಲ್ಲ, ಚಿಟಿಕೆ ಉಪ್ಪು, ಆನಂತರ ಈ ಮಾವಿನ ಹಣ್ಣಿನ ಪಲ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ತೆಂಗಿನಕಾಯಿ ರುಬ್ಬಿ ಹಾಲು ತೆಕ್ಕೊಂಡು ಅದಕ್ಕೆ ಹಾಕಿದರೆ ಕಡುಬಿಗೆ ಈ ರಸಾಯನ ಭಾಳ ಚೆಂದಾಗುತ್ತೆ. ಇದಕ್ಕೆ ಹಾಲು ತೆಗೆದೇ ಹಾಕಬೇಕಾಗತ್ತೆ ನಾವು. ನೋಡಿ, ಹಾಲು ತೆಗೆದಿದ್ದನ್ನು ನೀವು ನೋಡ್ಬೋದು. ಈಗ ನೋಡಿ, ಮಸಾಲ ಮಜ್ಜಿಗೆ ಮಾಡೋಣ. ಹೆಚ್ಚಿಟ್ಟಿದ್ದ ಕೊತ್ತಂಬರಿ ಸೊಪ್ಪಾಗಲಿ, ಶುಂಠಿ, ಕಾಯಿಮೆಣಸು, ಜೀರಿಗೆ, ಉಪ್ಪು, ಇಂಗು ಇದೆಲ್ಲ ಹಾಕಿ ಜಜ್ಜಿದ್ರೆ ಹಾಗೇ ಬಿಡ್ತು. ಆನಂತರ ನಂದಿನಿ ಮೊಸರಿಗೆ ಅದನ್ನೆಲ್ಲ ಹಾಕಿ 1 ರೌಂಡ್ ಕಡಗೋಲು ಹಿಡಿದು ಮೊಸರನ್ನು ಮಜ್ಜಿಗೆ ಮಾಡಿ ಮಿಕ್ಸ್ ಮಾಡಿದ್ದೀನಿ. ಈ ಸೆಕೆಗೆ ಇದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಮಾಡಿಕೊಂಡು ಕುಡಿಬೋದು. ನಿಮಗೆ ಅನ್ನಕ್ಕೆ ಹಾಕೋದಾದ್ರೆ ಸ್ವಲ್ಪ ದಪ್ಪ ಇರಲಿ, ಇಲ್ಲಾಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕುಡಿದ್ರೂ ತುಂಬಾ ಚೆನ್ನಾಗಾಗುತ್ತೆ ಇದು. ಈ ಬೇಸಿಗೆಗೆ ಹೇಳಿ ಮಾಡಿದಂಥ ಎಪಟೈಸರ್, ಈ ಬೇಸಿಗೆಗೆ ಸ್ವಲ್ಪ ಹಸಿವೆ ಕಡಿಮೆ ಆಗುತ್ತೆ ನೋಡಿ, ಅದಕ್ಕೆ ತುಂಬಾ ಒಳ್ಳೆಯದಿದು.
ಆನಂತರ ಅದೇ ತೆಂಗಿನಕಾಯಿ ಚಿರಟನ ನೋಡಿ ನಾನು 2 ಪಾಲು ಮಾಡಿಕೊಂಡು ಸ್ವಲ್ಪ ಅಪ್ಪಕ್ಕೆ ಸ್ವಲ್ಪ ವಡೆಗೆ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲ, ನಾನು ಎರಡು ವಡೆಗೆ ಯೂಸ್ ಮಾಡಿದೆ ಆ್ಯಕ್ಚುಲಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಕಾಯಿಮೆಣಸು, ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಉಪ್ಪು ಎಲ್ಲ ಹಾಕಿ ರುಬ್ಬಿಟ್ಕೊಳ್ಳಿ. ತುಂಬಾ ಅದ್ಭುತವಾಗಿ ಬರುತ್ತೆ ಈ ಕಾಯಿ ವಡೆ. ಕಾಯಿ ವಡೆ ಅಂದರೆ ತೆಂಗಿನಕಾಯಿ ಇದೆಲ್ಲ ರುಬ್ಬಿಟ್ಟು ಸ್ವಲ್ಪ ಚೆನ್ನಾಗಿರೋ ತೆಂಗಿನಕಾಯಿನೂ ಹಾಕ್ಕೊಂಡಿದ್ದೆ ಆ್ಯಕ್ಚುಲಿ. ಅಕ್ಕಿ ಹಿಟ್ಟಿನ ಜೊತೆ ಇದನ್ನು ಚಟ್ನಿ ಥರ ಮಾಡಿಕೊಂಡು ಅಕ್ಕಿ ಹಿಟ್ಟು ಎಷ್ಟು ಹಿಡಿಸುತ್ತೋ ಅಷ್ಟು ಅಕ್ಕಿ ಹಿಟ್ಟು ಹಾಕಿ ಅದನ್ನ ಮಿಕ್ಸ್ ಮಾಡಿ ವಡೆ ತಟ್ಟಿ ಎಣ್ಣೆಯಲ್ಲಿ ಬಿಡುವಂಥದ್ದು ನೋಡಿ. ಸ್ವಲ್ಪ ಅರಿಶಿನ ಇದೆಲ್ಲ ಹಾಕಿ ನಿಮಗೆ ಅದು ಆಪ್ಷನಲ್, ಅದು ಏನು ಬೇಕಾದರೂ ಹಾಕೋಬೋದು. ಇದನ್ನ ನಾವು 3-4 ಥರ ಮಾಡ್ತೀವಿ ಆ್ಯಕ್ಚುಲಿ. ಇನ್ನೊಂದು ಸಲ ನಾನು ಬೇರೆ ಬೇರೆ ವೆರೈಟಿಯಲ್ಲಿ ಮಾಡೋದನ್ನು ತೋರಿಸ್ತೇನೆ. ನೋಡಿ, ಕೊತ್ತಂಬರಿ ಹಾಕಿ ನೋಡಿ ಮಿಕ್ಸಿ ಮಾಡಿ ಇಟ್ಕೊಳ್ಳಿ. ನೋಡಿ, ನುಣ್ಣಗೆ ರುಬ್ಕೊಳ್ಬೇಕು. ಆನಂತರ ಒಂದು ಅಂದಾಜಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಆನಂತರ ಬೇಕಾದಷ್ಟೇ ಹಾಕ್ಕೊಳ್ತಾ ಬನ್ನಿ. ಎದುರು ನೀರು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಅಷ್ಟೊತ್ತಿಗೆ ಬಾಣಲೆಯಲ್ಲಿ ಎಣ್ಣೆನೂ ಕಾಯಕ್ಕಿಟ್ಟೆ ನೋಡ್ಬೋದು. ಫಸ್ಟ್ ಅಪ್ಪ ಮಾಡಿ ಆನಂತರ ವಡೆಗೆ ಬರ್ತೀನಿ ನಾನು. ನೋಡಿ, ಆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಈ ರುಬ್ಬಿಟ್ಕೊಂಡ ಮಸಾಲೆಗಳನ್ನೆಲ್ಲ ಹಾಕಿ ನೀಟಾಗಿ ವಡೆ ಹತ್ತಕ್ಕೆ ಕಲಸಿಟ್ಟಿರಿ, ಚಪಾತಿ ಹಿಟ್ಟಿನ ಹದಕ್ಕೆ. ಈ ಥರ ವಡೆ ತಟ್ಟಲಿಕ್ಕೆ ಬರಬೇಕು. ಆನಂತರದ ಪಕ್ಕಕ್ಕೆ ಒಂದು 5 ನಿಮಿಷ 10 ನಿಮಿಷ ರೆಸ್ಟಿಗೆ ಇಡಬೇಕಾಗುತ್ತೆ. ಅಷ್ಟೊತ್ತಿಗೆ ಅಪ್ಪ ಮಾಡಿ ಮುಗಿಸೋಣ ಅಂತ ಬಂದೆ. ಇದು ಚಕಾಚಕ್ ಅಂತ ಮಾಡ್ಬೋದು ಗೋಧಿ ಹಿಟ್ಟಲ್ಲಿ ಮಾಡಿದ ಕಾರಣ. ನೋಡಿ, ನಾನು ತುಂಬ ಸಲ ತೋರಿಸಿದ್ದೀನಿ ನಿಮಗೆ. ತೆಂಗಿನಕಾಯಿ, ಬಾಳೆಹಣ್ಣು, ಬೆಲ್ಲ, ಉಪ್ಪು, ಆನಂತರ ಹುರಿದು ಇಟ್ಟಂತಹ ಎಳ್ಳು ಹಾಕಿ ಅಪ್ಪ ಮಾಡುವಂಥದ್ದನ್ನ ತುಂಬ ಸಲ ತೋರಿಸಿದ್ದೀನಿ. ಇದನ್ನ ಎಲ್ಲ ಒಂದು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿ ಅಷ್ಟೇ, ಮತ್ತಿನ್ನೇನೂ ಇಲ್ಲ ಇದರಲ್ಲಿ. ಈ ಶ್ರಾದ್ದ ಅಥವಾ ಮಾಸಿಕ ಪಿತೃ ಕಾರ್ಯಗಳಿಗೆಲ್ಲ ಈ ಅಪ್ಪ ವಡೆ ನಮ್ಮ ಊರಲ್ಲಿ ಅಂತೂ ಕಂಪಲ್ಸರಿ ಅಪ್ಪ ವಡೆ ಮಾಡಲೇಬೇಕು. ಅಪ್ಪ ವಡೆ, ಪಾಯಸ, ಒಂದು ಸಾರು ಮಾಡಿದರೂ ನಡೆಯುತ್ತೆ. ಎಕ್ಸ್ಟ್ರಾ ಬೇಕಂದ್ರೆ ನಾವು ಎಷ್ಟು ಅನುಕೂಲ ಉಂಟು ಅಷ್ಟು ಮಾಡಿಕೊಡ್ತಾ ಹೋಗ್ಬೋದು. ನೋಡಿ, ಅದಕ್ಕೆ ಬೆಲ್ಲ ಹಾಕಿ ಕಲಿಸ್ಕೊಳ್ಳಿ. ಆನಂತರ ಎಷ್ಟು ಹಿಟ್ಟು ಹಿಡಿಸುತ್ತೋ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಅಪ್ಪ ಥರ ಬಿಟ್ಕೋತಾ ಬಂದರೆ ಅಪ್ಪ ರೆಡಿಯಾಗಿಬಿಡುತ್ತೆ.
ಅಪ್ಪ ಮಾಡಿದ ನಂತರ ವಡೆ ಮಾಡಲಿಕ್ಕೆ ನೋಡಿ ಫಸ್ಟ್ ಒಂದು ಕಾಟನ್ ಬಟ್ಟೆ ತಗೊಳ್ಳಿ, ಅಡಿಗೊಂದು ಮೇಲೆ ನಾನು ಫಸ್ಟಿಗೆ ಮೇಲೆ ಇಡದೆ ಸ್ವಲ್ಪ ಕಷ್ಟ ಆಯಿತು, ಆಮೇಲೆ ಮೇಲೆ ಇನ್ನೊಂದು ಬಟ್ಟೆ ಇಟ್ಟು ಒಂದು ಗೋಲಿ ಗಾತ್ರದ ಉಂಡೆಗಳನ್ನು ಮಾಡಿಕೊಂಡು ಅದರಲ್ಲಿ ಇಟ್ಟು ತಟ್ಟಬೇಕು. ನಾವು ತಟ್ಟಬೇಕು ಅಥವಾ ವೆಯ್ಟ್ ಇದು ಏನಾದರೂ ಇಟ್ಟರೆ ನಿಮಗೆ ಸಾಕು, ಅದು ಚಪ್ಪಟೆ ಆಗುತ್ತೆ. ಚಿಕ್ಕ ಚಿಕ್ಕದಾಗಿ ತೀರಾ ಎಷ್ಟು ದೊಡ್ಡದು ಬೇಕಷ್ಟು ನೀವು ಮಾಡ್ಕೋಬೋದು. ಚಿಕ್ಕ ಚಿಕ್ಕ ಮಾಡಿದರೆ ಉಬ್ಬೋದು ಜಾಸ್ತಿ. ಈ ಥರ ಕಾಟನ್ ಬಟ್ಟೆಯಲ್ಲಿ ಹಾಕಿ ನಾವು ಒತ್ತಿದರೆ ನೀಟಾಗಿ ಅದು ಉಬ್ಬುತ್ತೆ, ಆ ನೀರೆಲ್ಲ ಎಳ್ಕೊಂಡ್ಬಿಟ್ಟು. ಮುಂಚಿನ ಕಾಲದಲ್ಲೆಲ್ಲ ಅಕ್ಕಿನ ನೆನೆಸಿಟ್ಬಿಟ್ಟು ಕಾಯಿ ಜೊತೆ ರುಬ್ತಾ ಇದ್ರು ಕಡಿಬೇಕಲ್ಲಿ. ಅದು ತುಂಬ ನೋಡಿ ಈ ಥರ ಮಾಡಿದರೆ ಸರಿ ಹೋಗಲಿಲ್ಲ ಅಂತ ನಾನು ಇನ್ನೊಂದು ಬಟ್ಟೆ ಹಾಕ್ಕೊಂಡೆ. ಮುಂಚಿನ ಕಾಲದಲ್ಲಿ ಕಡಿಯುವ ಕಲ್ಲೆಲ್ಲ ಹಾಕ್ತಾಯಿದ್ರು, ಆ ರುಬ್ತಾ ಇದ್ರು, ತುಂಬಾ ಚೆನ್ನಾಗಾಗ್ತಾಯಿತ್ತು. ನಮ್ಮ ಅಮ್ಮ ಎಲ್ಲ ಅದೇ ಥರ ಮಾಡ್ತಾಯಿದ್ದು. ನಮ್ಮ ಅಮ್ಮನ ಕ್ರಮ ಇದು, ತುಂಬಾ ಚೆನ್ನಾಗಾಗುತ್ತೆ. ಇದು ಮಾಡಿ ನೋಡಿ ಒಂದು ಸಲ, ಬೇರೆ ಬೇರೆ ವೆರೈಟಿಯಲ್ಲಿ ಮಾಡ್ಬೋದು ಇದನ್ನ ನೋಡಿ. ಆನಂತರ ಎಣ್ಣೆಗೆ ಬಿಟ್ಕೋತಾ ಬಂದೆ, ನೋಡ್ಬೋದು ನೀವಿಲ್ಲಿ ತುಂಬ ಚೆನ್ನಾಗಿ ಉಬ್ಬುತ್ತೆ ಅದು. ನನ್ನ ಹತ್ರ ಸ್ಟೀಲಿದ್ದು ತರಕಾರಿ ಹೆಚ್ಚೋ ಮಣೆ ಇದೆಯಲ್ಲ ನೋಡಿ, ಅದನ್ನ ಯೂಸ್ ಮಾಡ್ಕೊಂಡು ನಾನು ನೆಕ್ಸ್ಟು ಟ್ರಿಪ್ಪಿದು ವಡೆ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ, ಈ ಪೂರಿ ಥರನೇ ಉಬ್ಬುತ್ತೆ. ಸ್ವಲ್ಪ ತೆಂಗಿನಕಾಯಿ ಕಡಿಮೆ ಆಗಿತ್ತು ನಾನು ಹಾಕಿದ್ದು ನೋಡಿ. ಈ ಥರ ಇಟ್ಕೊಂಡು ಒಂದು ಬಟ್ಟೆ ಮೇಲಿಂದ ಹಾಕಿ ನೋಡಿ, ಆ ತರಕಾರಿ ಹೆಚ್ಚು ಮಣೆ ಇದೆಯಲ್ಲ ನಾನು ಸ್ಟೀಲಿದ್ದು, ಅದರಲ್ಲಿ ನಾನು ಹಿಂಗೆ ಒತ್ತಾ ಬಂದರೆ ಹಾಗೇ ಬಿಡುತ್ತೆ ನೋಡಿ. ಬೇಕಂದ್ರೆ ಸ್ವಲ್ಪ ಕೈಯಲ್ಲಿ ತಟ್ಕೋಬೋದು ನೋಡಿ, ಎಷ್ಟು ನೀಟಾಗಿ ಬಂದಿದೆ ಗೋಲಿ ಗೋಲಿಯಾಗಿ ಅಂತ ನೋಡ್ಬೋದು ನೀವು. ಒಂದೊಂದನ್ನೇ ಬಿಡ್ತಾ ಎಲ್ಲನೂ ಕಾಯಿಸ್ತಾ ಬನ್ನಿ. ಸಂಜೆ ಟೀ ಜೊತೆ ಕೂಡ ಇದನ್ನ ಮಾಡ್ಬೋದು. ಮಳೆಗಾಲಕ್ಕೆ ಅಂತ ಹೇಳಿ ಮಾಡಿಸಿದಂತಹ ರೆಸಿಪಿ ಇದು. ನೀವು ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೆ, ತುಂಬ ಐಟಮ್ ಇತ್ತಲ್ಲ ಅಂತಂದ್ಬಿಟ್ಟು. ಅಡುಗೆ ಎಲ್ಲ ಆಗೇ ಬಿಡ್ತು, ನೋಡ್ಬೋದು ನೀವು. ಹೇಗಾಗಿದೆ ಅಂತೆಲ್ಲ ಹೇಳಿ. ನಿಮಗೆ ಇಷ್ಟ ಆದರೆ ಬೇಕಾದವರಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಇಲ್ಲಿ ಎಲ್ಲನೂ ಕಾಣ್ಬೋದು ನೀವಿಲ್ಲಿ, ನೀರು ಮಜ್ಜಿಗೆ, ರಸಾಯನ, ಸಾರು, ತಂಬುಳಿ, ಬೋಳುಹುಳಿ, ಪಾಯಸ ನೋಡ್ಬೋದು, ಎಲ್ಲನೂ ಇದೆ ಕಾಣ್ಬೋದು ನೀವಿಲ್ಲಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಎಲ್ರಿಗೂ ನಿಮಗೆ.